ಪ್ರತಿಯೊಬ್ಬ ಬಿಜೆಪಿ ಮನವಿ ತಗೊಳ್ಳೋದಕ್ಕೂ ನೀವು ಬರುವುದಿಲ್ಲ ಅನ್ನೋದಾದ್ರೆ ನಾನು ಇಲ್ಲಿ ಉಪವಾಸ ಕುಳಿತಿರೋದು ಆಸ್ಪತ್ರೆಯಲ್ಲಿ ಯಾಕೆ ಅಂದ್ರೆ ನೀವು ಎತ್ಕೊಬಂದು ನನ್ನ ಬನ್ನ ಮಾಡಿದ್ರೆ ಅದಕ್ಕೆ ಉಪವಾಸ ಇದ್ದೀನಿ. ಬಿಟ್ರೆ ಉಪವಾಸ ಯಾಕೆ ಮಾಡ್ಲಿ? ಕಲ್ಲು ಹೊಡಿತೀನಿ ನಾನು, ಬಿಡಿ ನನ್ನ ವಿಧಾನಸೌಧಕ್ಕೆ ಕಲ್ಲು ಹೊಡಿತೀನಿ ನಾನು, ನನ್ನ ಕೈ ಬಿಡಿ. ಈಗ ನನ್ನನ್ನು ಇಲ್ಲಿ ಇಟ್ಕೊಂಡಿದ್ದಾರೆ, ಬಿಟ್ರೆ ನಾನು ನಿಲ್ಲಲ್ಲ ಅಣ್ಣ. ಪೊಲೀಸ್ನವರು ಬಿಟ್ರೆ ನಾನು ಕಲ್ ತಗೊಂಡು ಹೋಗ್ತಾನೆ. ನನಗೆ ನನ್ನ ತೇಜೋವಧೆ ಮಾಡಿದ್ದಾರೆ, ನನಗೆ ನ್ಯಾಯ ಬೇಕು. ನೀವು ನನ್ನನ್ನು ಪೊಲೀಸ್ ಸ್ಟೇಷನಿಂದ ತಂದು ಇಲ್ಲಿ ಹಾಕೊಂಡಿದ್ದೀರಿ, ನಾನು ಚಿಕಿತ್ಸೆನೂ ತಗೊಳ್ಳಲ್ಲ, ನಾನು ಊಟನೂ ಮಾಡಲ್ಲ. ನನಗೆ ನ್ಯಾಯ ಬೇಕು. ನನ್ನ ಮನವಿ ತಗೊಳ್ಳಿ. ನನ್ನ ಮನವಿ ತಗೊಳ್ಳಿಲ್ಲ ಅಂದರೆ ವಿಧಾನಸೌಧದಲ್ಲಿ ನನಗೆ ಗೊತ್ತೇನು ಮನವಿ ಕೊಡಬೇಕು. ಕನಿಷ್ಠ ನಮ್ಮ ಹಿಂದೂಗಳಿಗೆ ಅವ್ರು ಬಂದು ಮನವಿ ತೆಗೆಸ್ಕೊಡೋಷ್ಟು ಶಕ್ತಿ ಇಲ್ವಾ? ಒಂದು ಸರ್ಕಾರದ ಒಬ್ಬ ಪ್ರತಿನಿಧಿಯನ್ನು ತಗೊಂಡು ಬಂದು ಮನವಿ ತಗೊಂಡು ಹೇಳೋಷ್ಟು ನಮಗಾಗೋದು. ನನ್ನ ದೇಹ ಕುಗುದಿಲ್ಲ, ಊಟ ನೀರು ಬೇಕಾಗಿಲ್ಲ, ನನಗೆ ನ್ಯಾಯ ಬೇಕಷ್ಟೇ. ಆರೋಪ ಮಾಡಿದರೆ ವಾಪಸ್ ತಗೊಳ್ಳಿ. ಕೇಸರಿಯ ಶಕ್ತಿಯನ್ನು ನೀವೆಲ್ಲರೂ ಈಗ ತೋರಿಸಿ ಬಿಡಬಾರ್ದು. ಒಂದು ಮನವಿಯನ್ನು ಅವ್ರು ತಗೊಳ್ಳೇಬೇಕು. ಹೇಳಿ ಅಣ್ಣ, ಸಸ್ಪೆಂಡ್ ಮಾಡಿ. ನೀವು ತಗೊಳ್ಳಿಲ್ಲ ಅಂದರೆ ವಿಧಾನಸೌಧ ನಾವು ಮುಖ್ಯ ಆಗ್ತೀವಿ, ಬಂದು ತಗೊಳ್ಳಿ ಅಂತ ಬರ್ತಾರೆ ಕಾರ್ಯಕರ್ತರು, ನಾವೆಲ್ಲ ಬರ್ತೀವಿ. ವಿಧಾನಸೌಧ ಮುಖ್ಯ ಹಾಕುವ ಹಾಗಿದ್ರೆ ಆಗಲಿ, ಅವ್ರು ಬಂದು ತಗೊಂತಾರೆ, ಇಲ್ಲ ನಾವು ವಿಧಾನಸೌಧಕ್ಕೆ ಮುಖ್ಯ ಹಾಕ್ಬೇಕು. ಎರಡನೇ ದಿವಸ ಯಾಕೆ ಅಂದರೆ 5ನೇ ದಿವಸಕ್ಕೆ ವಿಧಾನಸೌಧ ಮುಖ್ಯ ಕಾರ್ಯ ಕಟ್ಕೊಂಡಿದ್ವಿ, ಮುಖ್ಯ ಹೋಗ್ತೀವಿ ಅಂತ ಹೊಳ್ತೀವಿ ಅಂತ ಈಗ ತಂದು ಹಾಕಿ ಈಗ ಇಲ್ಲಿಗೆ ತಗೊಬಂದು. ಈಗ ನಾನು ಹೇಳೋದೇ ನಾವೇ ಸೋಲು. ಈಗ ನೀವಿಂದ ಒಂದು ಕೇಳ್ತೀನಿ, ನಾವೀಗ ಇಲ್ಲಿಂದ ಉಪವಾಸ ಮುಗಿಸ್ತೀವಿ, ಇಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ನಾವು ಹೊರಗಡೆ ಹೋಗ್ತೀವಿ, ತಿರುಗಲ್ಲ ವಾಪಸ್ ನಿಮ್ಮನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರಾ? ಹಂಗಲ್ಲ, ವಾಪಸ್ ನನಗೆ ನ್ಯಾಯ ಸಿಗೋದಿಲ್ಲ. ನಾನು ಮತ್ತೆ ಹೋರಾಟಕ್ಕೆ ಹೋದ್ರೆ ಮತ್ತೆ ಎತ್ಕೊಂಡ್ಬಂದು ಆಸ್ಪತ್ರೆಗೆ ಹಾಕ್ತೀನಿ, ಇಲ್ಲ ಇನ್ನೊಂದು ಯಾವುದೋ ಕೇಸಲ್ಲಿ ಜೈಲಿಗೆ ಹಾಕ್ತೀನಿ. ಈ ಕೇಸಲ್ಲಿ ಇಲ್ಲ ಅಂದರೆ ಇನ್ನೊಂದು ಯಾವುದೋ ಒಂದು ಕೇಸಲ್ಲಿ ನನ್ನ ಜೈಲಿಗೆ ಹಾಕ್ತಾರೆ. ನಾನೀಗ ಈ ಸಂದರ್ಭ ಬಿಟ್ಟು ಇಲ್ಲಿ ಉಪವಾಸ ಇರೋದು ಬಿಟ್ಟರೆ ಜೈಲಿಗೆ ಹೋಗಿ ಕುತ್ಕೊಳ್ಳೋದು ಬಿಟ್ಟರೆ ಕಷ್ಟ ಆಗುತ್ತೆ. 2 ದಿನ ನಾಳೆನೇ ತೀರ್ಮಾನ ಬಂದಿರಲ್ಲ, 2 ದಿನ ನಾವು ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನಿಲ್ಲ, 1 ಅವರ್ ಇಂಪಾರ್ಟೆಂಟ್ ಆಗ್ತದೆ. ಸೆಂಟ್ರಲ್ ನಾಳೆ ಏನು ತೀರ್ಮಾನ ತಗೊಳ್ಳಿ ಸರ್. ರಾಜ್ಯಪಾಲರು ಯಾರು ಒಂದು ಜೀವ ಹೋಗ್ತಾ ಇದೆ ಅಂದರೆ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಅಥವಾ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಕಗ್ಗೊಲೆ ಆಗ್ತಾ ಇದೆ, ಒಬ್ಬ ಹೋರಾಟ ಮಾಡ್ತಾ ಇರೋನ್ನ ಕರ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ದೀರಿ, ಐಸೋಲೇಟ್ ಮಾಡಿದ್ದೀರಿ, ಶುಗರ್ ಲೆವೆಲ್ ಕಮ್ಮಿ ಆಗ್ತಿದೆ, ಡಾಕ್ಟ್ರು ನಾನು ಸಾವಿಗೆ ನಾನು ಕಾರಣ ಅಲ್ಲ ಅಂತ ಸಿಗ್ನೇಚರ್ ಮಾಡಿಸ್ಕೊಳ್ತಾ ಇದ್ದರೂ ಕೂಡ ಪೊಲೀಸ್ನವ್ರು ಹೋಗಿ ಹಿಂಗಿದೆ ಅಂತ ಹೇಳಿದ್ರೆ ಕೇಳಿಕ್ಕೆ ಅವ್ರು ಪೊಲೀಸ್ನವ್ರು ಅಪ್ಡೇಟ್ ಮಾಡಿದಾರೋ ಇವಾಗ ವಿಧಾನಸೌಧದಲ್ಲಿ ಅಪ್ಡೇಟ್ ಮಾಡಿದ್ರೆ ಕಾಲ ಮೇಲೆ ಕಾಲ ಹಾಕೊಂಡು ನಾವು ಬರಲ್ಲ ಹೊಗೆ ಹಾಕ್ತಾರೆ ಅಂತ ಬಿಡೋದು ಅವ್ರನ್ನ. ಸರ್ಕಾರವನ್ನು ಸುಮ್ಮನೆ ಬಿಡಬೇಕು. ಯಾರಪ್ಪನ ಮನೆ ಸರ್ಕಾರ ಅಲ್ಲ, ಗೆದ್ದಿರೋದು ಕಾಂಗ್ರೆಸ್ ಇರ್ಬೋದು, ಹೋಗೋದು ಮರ್ಯಾದೆ ಕರ್ನಾಟಕ ಸರ್ಕಾರದ್ದು. ಇದರಲ್ಲಿ ಬರ್ದಿರೋದು ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ಸರ್ಕಾರ ಅಂತ ಬರ್ದಿರೋದು. ಮರ್ಯಾದೆ ಹೋಗೋದು ಕರ್ನಾಟಕ ಸರ್ಕಾರ. ಮನವಿ ತಗೊಳ್ಳಿಕ್ಕೆ ಬರೋದಕ್ಕೆ ಅರ್ಥವೇ ಇಲ್ಲ ಅಂತ ಸರ್ಕಾರ ಇದು ಸಾರ್ವಜನಿಕರ ಮನವಿಯನ್ನು ಸ್ವೀಕಾರ ಮಾಡಿ ಏನಂತೇಳಿ ಅದನ್ನು ತನಿಖೆ ಮಾಡಬೇಕು. ಯಾರು ಗಿರೀಶ್ ಅಂತ ಹೇಳಿ ಎಸಿಪಿ ಗಿರೀಶ್ಗೆ CID ಪ್ರಮೋಷನ್ ಕೊಟ್ಟರು. ಗಿರೀಶ್ KC ಅವರಿಗೆ ಆ ದೌಲತ್ತು ಬಂದು ನಮಗೆ ಬೂಟಲ್ಲಿ ಹೊಡಿತೀನಿ, ಇಲ್ಲಿಂದ ಎದ್ದೋಗು, ಟೆಂಟ್ ಖಾಲಿ ಮಾಡು ಅಂತ ಹೇಳಿ, ನೀವು ಖಾಲಿ ಮಾಡಿಸಿ ಅಂತ ಹೇಳಿ ನನ್ನ ಮೇಲೆ ರೌಡಿ ಶೀಟ್ ಹಾಕ್ಲಿಕ್ಕೆ ಏನು ಕಾರಣ ಇಲ್ಲ. ರೌಡಿ ಶೀಟ್ ಹಾಕಿದ್ದು ಅವರೇ ಎಲ್ಲ ಕುತ್ಕೊಂಡು. ನಾನು ಫ್ರೀಡಮ್ ಪಾರ್ಕಿಂದ ಅವರು ನಾನು ಅಡ್ಮಿಷನ್ ಆಗಿರೋದಲ್ಲ, ಅಡ್ಮಿಷನ್ ಮಾಡಿರೋದು. ಇಲ್ಲಿ ನಾನು ಡಿಸ್ಚಾರ್ಜ್ ಆಗ್ಲಿಕ್ಕೆ ಆಗಲ್ಲ, ಪೊಲೀಸ್ನವ್ರು ಡಿಸ್ಚಾರ್ಜ್ ಮಾಡಿ ನಾನು ಇಲ್ಲಿಂದ ಡಿಸ್ಚಾರ್ಜ್ ಆದ ಮರುಕ್ಷಣವೇ ನಿಮ್ಮ ಕೈಗೂ ಸಿಗುದಿಲ್ಲ, ಯಾರ ಕೈಗೂ ಸಿಗುದಿಲ್ಲ, ಸೀದಾ ಪರಪ್ಪನಗರ ಜೈಸಿಗೆ ಹೋಗ್ತಾರೆ. ನೀವು ಉಪವಾಸ ಬಿಡಿಸ್ತೀರಿ, ನಾನು ಆಚೆಗೆ ಬರ್ತೀನಿ, ನಂದು ಮಳವಳ್ಳಿ ಕೇಸಲ್ಲೋ ಬೇರೆ ಯಾವುದೋ ಕೇಸಲ್ಲೋ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಉಪವಾಸ ಬಿಟ್ಟರೆ ಇವ ಸಾಕು ಅಂತ ಕಾಯ್ತಿದ್ದಾರೆ. ನೀವು ಹೇಳಿ, ಬಿಟ್ಟು ಭದ್ರ ಆಗ್ಬೇಕಷ್ಟೇ. ನನಗೆ ಈ ಆರೋಪಗಳಿಗೆ ಅವ್ರು ಕ್ಷಮೆ ಕೇಳಿ ಅಷ್ಟೇ, ಇಲ್ಲ ಬಂದವರು ನನ್ನ ಹತ್ರ ವಿಷಾದ ವ್ಯಕ್ತಪಡಿಸ್ತಾರೆ. ಇಲ್ಲದೆ ಆಗಿದೆ ಮನವಿ ತಗೊಳ್ಳಿ.
ತುಂಬ ಬೇರೆ ಬೇರೆ ಥರ ನೋಡಿ ಮಾತಾಡೋದು. ದೇಶವಾಟಿಗೆ ನಡೆಸ್ತಾ ಇದ್ದಾರೆ ಅಂತ ಯಾರು ಕರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.